ವೀಕೆಂಡ್ ಬಂತೆಂದರೆ ಸಾಕು ಅಲ್ಲಿ ಇಲ್ಲಿ ಪ್ರವಾಸಕ್ಕೆ ತೆರಳಿ ಮೂಜು ಮಸ್ತಿ ಮಾಡಿಕೊಂಡು ಇದ್ದು ಬಿಡುವ ಯುವಕ ಯುವತಿಯರ ಮಧ್ಯೆ ಇಲ್ಲೊಂದು ಯುವಕ ಯುವತಿಯರ ತಂಡ ಸದ್ದಿಲ್ಲದೆ ಜನ ಮೆಚ್ಚುವ ಕಾರ್ಯವನ್ನ ಮಾಡುತ್ತಿದೆ. ಪ್ರತಿ ವೀಕೆಂಡ್ನಲ್ಲೂ ಮನೆ, ಸಂಸಾರ, ಕುಟುಂಬಗಳನ್ನೆಲ್ಲ ಬಿಟ್ಟು ಗ್ರಾಮೀಣ ಭಾಗಗಳ ಶಾಲೆಯ ಕಾಯಕಲ್ಪಕ್ಕೆ ಮುಂದಾಗುವ ಈ ತಂಡ ಶಿಕ್ಷಣ ಪ್ರೇಮಿಗಳ ಗಮನ ಸೆಳೆಯುತ್ತಿದೆ. ಅಷ್ಟಕ್ಕೂ ಇವರೇನು ಮಾಡುತ್ತಿದ್ದಾರೆ ಅಂತೀರಾ? ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಹೀಗೆ ಕರಾವಳಿಯ ಗಂಡುಕೊಲೆ ಯಕ್ಷಗಾನ ಚಿತ್ರ ಬಿಡಿಸುತ್ತಿರುವ ಕಲಾವಿದರು ಒಂದೆಡೆಯಾದ್ರೆ ಪೇಂಟಿಂಗ್ ಬ್ರಷ್ ಹಿಡಿದು ಬಣ್ಣ ಬಳಿಯುತ್ತಿರುವ ಯುವಕರು ಯುವತಿಯರು ಇನ್ನೊಂದೆಡೆ. ಡಿಜೆ ಹಾಕಿ ಸಂಭ್ರಮಿಸುತ್ತಲೇ ಬಣ್ಣ ಬಳಿಯುವ ಈ ಯುವಕ ಯುವತಿಯರು ಬಹುತೇಕ ಐಟಿ ಉದ್ಯೋಗಿಗಳು. ದೂರದ ರಾಜಧಾನಿಯಲ್ಲಿ ಹವಾನಿಯಂತ್ರಿತ ಕಚೇರಿಯೊಳಗಡೆ ಕೂತು ಪ್ರತಿನಿತ್ಯ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಇವರು ವಾರಾಂತ್ಯ ಬಂದರೆ ಮಾತ್ರ 2 ದಿನಗಳ ರಜೆಯಲ್ಲಿ ತಂಡ ಕಟ್ಟಿಕೊಂಡು ಊರೂರು ಅಲೆಯುತ್ತಾರೆ. ಇವರೇನು ಮೋಜು ಮಸ್ತಿಗಾಗಿ ಊರೂರು ಅಲೆಯುವುದಿಲ್ಲ, ಬದಲಾಗಿ ಗ್ರಾಮೀಣ ಭಾಗದ ಸರ್ಕಾರಿ ಕನ್ನಡ ಶಾಲೆಗೆ ದಾನಿಗಳಿಂದ ಹಣ ಸಂಗ್ರಹಿಸಿ ಉಚಿತವಾಗಿ ಬಣ್ಣವನ್ನ ಬಳಿದು ಶಾಲೆಗೆ ಹೊಸ ಸ್ಪರ್ಶವನ್ನ ನೀಡಿ ತೆರಳುತ್ತಾರೆ. ಕನ್ನಡ ಮನಸ್ಸುಗಳು ತಂಡದ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಇದೀಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕನ್ನಡ ಮನಸ್ಸುಗಳ ಪ್ರತಿಷ್ಠಾನ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳ 10 ಸರ್ಕಾರಿ ಶಾಲೆಗೆ ಸುಣ್ಣ ಬಣ್ಣ ಬಳಿದು ಶಾಲೆಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಶಾಲೆಗಳಿಗೆ ಹೊಸ ಮೆರುಗು ತಂದು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನ ಮುಂದುವರೆಸುತ್ತಿದೆ. ಶನಿವಾರ ಕುಂದಾಪುರ ತಾಲೂಕಿನ ಕರ್ಕುಂಜಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೂಡಿಗೆ ಕಿರಿಯ ಪ್ರಾಥಮಿಕ ಶಾಲೆಗೆ ಆಗಮಿಸಿದ ಕನ್ನಡ ಮನಸ್ಸುಗಳು ತಂಡದ ಸುಮಾರು 60 ಮಂದಿ ಯುವಕ ಯುವತಿಯರು ಶಾಲೆಗೆ ಬಣ್ಣ ಬಳಿದು ಚಿತ್ತಾರ ಬಿಡಿಸಿ ಶಾಲೆಯನ್ನ ಇನ್ನಷ್ಟು ಶೃಂಗಾರಗೊಳಿಸಿದ್ದಾರೆ. ಕನ್ನಡ ಮನಸ್ಸುಗಳು ತಂಡದ ಸ್ಥಳೀಯ ಯುವಕ ಕನ್ನಡ ಪರ ಯುವ ಹೋರಾಟಗಾರ ಗಣೇಶ್ ಕೊಡ್ಲಾಡಿಯವರ ಬೇಡಿಕೆಯ ಮೇರೆಗೆ ಕರ್ಕುಂಜಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಕೂಡಿಗೆ ಹಿರಿಯ ಪ್ರಾಥಮಿಕ ಶಾಲೆಗೆ ಕನ್ನಡ ಮನಸ್ಸುಗಳ ತಂಡದ ಸದಸ್ಯರು ಆಗಮಿಸಿ ಬಣ್ಣ ಬಳಿದಿದ್ದಾರೆ. ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಏನಿದೆ ಒಂದು 3 ವರ್ಷದಿಂದ ಶುರುವಾಗಿದ್ದು ಸುಮಾರು 11 ಶಾಲೆಗಳನ್ನು ಮುಗಿಸಿದೆ. ನಾನು ಒಂದು 8ನೇ ಶಾಲೆಯಿಂದ ನಾನು ಈ ಅಭಿಯಾನದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಸೊ ನಾನೊಂದು 2 ಅಭಿಯಾನದಲ್ಲಿ ಪಾಲ್ಗೊಂಡಾಗ ನನಗೂ ಅನಿಸ್ತು ನಮ್ಮ ಶಾಲೆಗಳು ನಾವು ಹಿಂದುಳಿದಿದ್ದೇವೆ, ಇದಕ್ಕೂ ಕೂಡ ನನಗೆ ಏನಾದರೂ ಒಂದು ಸೌಕರ್ಯಗಳು ಅಥವಾ ಪೇಂಟಿಂಗ್ ಬೇಕು ಅಂತ ಅನಿಸ್ತು. ಆವಾಗ ನಾನು ಇವರನ್ನು ಮನವಿ ಮಾಡಿಕೊಂಡಾಗ ಯಾವುದೇ ಮಾತಾಡದೆ ಅದನ್ನು ಕೂಡಲೇ ಒಪ್ಕೊಂಡು ಆದಷ್ಟು ಬೇಗ ಮಾಡಿಕೊಡುವಂಥ ಭರವಸೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಒಂದು ಪ್ರಯತ್ನ ನಡೀತಾನೆ ಇತ್ತು. ಆದರೆ ಲಾಕ್ಡೌನು ಕೊರೋನಾ ಇದರಿಂದ ಆಗಲಿಲ್ಲ. ಆಮೇಲೆ ಆ ಕಾಲ ಅನ್ನುವಂಥದ್ದು ಈಗ ಕೂಡ ಬಂದಿದೆ. ಸುಮಾರು 6 ತಿಂಗಳು ನಾನು ಮನವಿ ಕೊಟ್ಟು 6 ತಿಂಗಳಾದಮೇಲೆ ಈಗ ಕಾಲ ಕೂಡ ಬಂದಿದೆ. ಜನವರಿ 29, 30 ಅಂದರೆ ಇವತ್ತು ಏನು ನಡೀತಾ ಇದೆ, ಇಲ್ಲಿ ಒಂದು ಸುಣ್ಣ ಬಣ್ಣ ಹಚ್ಚುವಂಥ ಕಾರ್ಯ ಇರ್ಬೋದು, ಇಲ್ಲ ಮತ್ತು ಏನು ಇಲ್ಲಿ ಡಿಜಿಟಲ್ ವಸ್ತುಗಳನ್ನು ಒಂದು ಶಾಲೆಗೆ ಕೊಡುವಂಥ ಪ್ರಯತ್ನ ಏನು ನಡೀತಾ ಇದೆ, ಅದು ತುಂಬ ಚೆನ್ನಾಗಿ ನಡೀತಾ ಇದೆ. ಒಂದು ಒಳ್ಳೆ ಕೆಲಸ ಕೂಡ. ನನ್ನ ಶಾಲೆ ಅಂತ ಹೇಳೋಕ್ಕೂ ನನಗೆ ಖುಷಿ ಆಗುತ್ತೆ. ಅದೇ ರೀತಿ ಕನ್ನಡ ಮನಸ್ಸುಗಳ ತನ್ನ ಸದಸ್ಯ ಅಂತ ಹೇಳೋಕೆ ಇನ್ನೂ ಖುಷಿ ಆಗುತ್ತೆ ನನಗೆ. ಯಾಕಂದರೆ ಈ ಥರದ್ದು ಎಷ್ಟೋ ಶಾಲೆಗಳನ್ನು ಇನ್ನೂ ಮುಂದೆ ಮಾಡುವಂಥದ್ದು ನಮ್ಮ ಕೆಲಸ ಆಗಿರ್ತದೆ. ಜೊತೆಗೆ ಆ ಶಾಲೆಗೆ ಅಗತ್ಯವಿರುವ ಪ್ರಾಜೆಕ್ಟರ್, ಪ್ರಿಂಟರ್, ಟ್ಯೂಬ್ಲೈಟ್, ಮ್ಯಾಟ್, 14 ಕೋಣೆಗಳಿಗೆ ಬೇಕಾಗಿರುವ ಫ್ಯಾನ್ಗಳನ್ನು ಒದಗಿಸಿದ್ದಾರೆ. ಶತಮಾನದ ಆಸುಪಾಸಿನಲ್ಲಿರುವ ಕರ್ಕುಂಜಿ ಶಾಲೆ ಕಳೆದ ಕೆಲ ವರ್ಷಗಳಿಂದ ಬಣ್ಣ ಕಾಣದೆ ದುಸ್ಥಿತಿಗೆ ತಲುಪಿದ್ದು, ಇದೀಗ ಈ ಶಾಲೆಗೆ ಹೊಸ ರೂಪ ಬಂದಿದ್ದು ವಿದ್ಯಾರ್ಥಿಗಳನ್ನ ಶಾಲೆಯತ್ತ ಆಕರ್ಷಿಸುತ್ತಿದೆ. ಬೆಂಗಳೂರಿನಲ್ಲಿ ಉದ್ಯೋಗಕ್ಕಾಗಿ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಯುವಕ ಯುವತಿಯರು ತಮ್ಮ ಉದ್ಯೋಗದ ಜೊತೆಗೆ ಕನ್ನಡ ಮನಸ್ಸುಗಳ ಪ್ರತಿಷ್ಠಾನದ ಮೂಲಕ ಕೆಲ ಸಮಾಜಮುಖಿ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಆರಂಭದಲ್ಲಿ ಕನ್ನಡ ಪರ ಹೋರಾಟ ಚಳವಳಿಗಳಲ್ಲಿ ಸಕ್ರಿಯವಾಗಿದ್ದ ಈ ತಂಡ ಆ ಬಳಿಕ ಮೂಲ ಸೌಕರ್ಯಗಳ ಕೊರತೆಯಿಂದಾಗಿ ಮುಚ್ಚುತ್ತಿರುವ ಸರ್ಕಾರಿ ಶಾಲೆಗಳಿಗೆ ಮತ್ತೆ ಜೀವ ತುಂಬುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನಕ್ಕೆ ಮುಂದಾಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿಯೂ 2 ಶಾಲೆಗಳನ್ನು ಆಯ್ದುಕೊಂಡ ಈ ತಂಡ ಈಗಾಗಲೇ ರಾಮನಗರ, ಬೆಂಗಳೂರು, ಮಂಡ್ಯ, ಹಾಸನ, ಶಿವಮೊಗ್ಗ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಪೂರೈಸಿ ಇದೀಗ ಉಡುಪಿ ಜಿಲ್ಲೆಗೆ ಆಗಮಿಸಿದೆ. ವಿವಿಧ ಜಿಲ್ಲೆಗಳಿಂದ ಬಂದಿರುವ ಯುವಕ ಯುವತಿಯರು ತಂಡದಲ್ಲಿದ್ದರಿಂದ ಅವರ ಜಿಲ್ಲೆಯ ಅತ್ಯಂತ ಹಿಂದುಳಿದ ಶಾಲೆಗಳಿಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡಲಾಗುತ್ತಿದೆ. 31 ಜಿಲ್ಲೆಯಿಂದ ಬರೋಬ್ಬರಿ 62 ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಈ ತಂಡಕ್ಕೆ ಸೂರ್ಯ ಫೌಂಡೇಶನ್ ಪ್ರಧಾನ ನೆರವು ನೀಡುತ್ತಿದೆ. ಒಂದು ವಾಲಂಟಿಯರ್ ಗ್ರೂಪ್ ನಮಗೆ ವೀಕೆಂಡ್ಸ್ ಅಲ್ಲಿ ಬಂದ್ಬಿಟ್ಟು ನಾವು ಬಣ್ಣ ಹೊಡೆಯೋದಾಗಿರಲಿ,
ಮಕ್ಕಳಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋದಂತಾಗಿರಲಿ, ಆಮೇಲೆ ಏನೇ ಸರ್ಕಾರಿ ಶಾಲೆ ಉಳಿಸೋದಕ್ಕೆ ಏನೇನು ಸೌಕರ್ಯಗಳು ಬೇಕೋ ನಾವೆಲ್ಲನೂ ಕೊಡ್ತೀವಿ. ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಕನ್ನಡ ಉಳಿಬೇಕು. ಯಾಕಂದರೆ ಇತ್ತೀಚೆಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಕನ್ನಡ ಸ್ಕೂಲ್ ಅಂದ್ರೇ ಒಂಥರ ಏನೋ ಕೀಳು ಭಾವನೆ ಇದೆ. ಅಂದರೆ ಅಲ್ಲಿ ಓದಿರೋರು ಹಂಗೆ ಚೆನ್ನಾಗಿರಲ್ಲ, ಎಜುಕೇಷನ್ ಇಲ್ಲ, ಆ ಥರ ಆಗಿರುತ್ತೆ. ಸೊ ಕನ್ನಡ ಸ್ಕೂಲ್ಗೆ ಏನೇನು ಬೇಕು ಸೌಕರ್ಯಗಳನ್ನ ಒದಗಿಸಿದ್ರೆ ಅವರು ಚೆನ್ನಾಗಿ ಅನಿಸುತ್ತೆ, ಮತ್ತು ಸ್ಕೂಲ್ಗೆ ಮಕ್ಕಳು ಬರ್ತಾರೆ. ಯಾರು ಅಂದರೆ ಅವಕಾಶಗಳನ್ನ ತಗೋತಿಲ್ಲ, ಅವರೆಲ್ಲ ಬಂದು ತಗೊಂಡು ನಮ್ಮ ಕನ್ನಡ ಶಾಲೆನ ಉಳಿಸ್ಲಿ, ಕನ್ನಡನ ಬೆಳೆಸಲಿ ಅನ್ನೋದು ನಮ್ಮ ಉದ್ದೇಶ. 50,000ದಿಂದ 1,00,000 ತನಕವೂ ಪೇಂಟಿಂಗ್ ವೆಚ್ಚವನ್ನ ಈ ಫೌಂಡೇಶನ್ ಭರಿಸುತ್ತಿದೆ. ಆನ್ಲೈನ್ ಮೂಲಕವೂ ಫಂಡಿಂಗ್ ನಡೆಸಲಾಗುತ್ತಿದೆ. ವಿದೇಶದಲ್ಲಿ ದುಡಿಯುತ್ತಿರುವ ಕನ್ನಡಿಗರು ಕೂಡ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತಿದ್ದಾರೆ. ದಾನಿಗಳಿಂದ ಸಂಗ್ರಹಿಸಿದ ಹಣದಲ್ಲಿ ಸರ್ಕಾರಿ ಶಾಲೆಗಳನ್ನು ಬಲಪಡಿಸುತ್ತಿರುವ ಕನ್ನಡ ಮನಸ್ಸುಗಳ ತಂಡಕ್ಕೆ ರಾಜ್ಯದ ವಿವಿಧ ಭಾಗಗಳ ಶಾಲೆಗಳಿಂದಲೂ ಸಾಕಷ್ಟು ಮನವಿಗಳು ಬರುತ್ತಿವೆ. ರಸ್ತೆ ಬದಿಯ ಶಾಲೆಯ ಕೋಡಿಗೆ ಬಿಡಿಸಿರುವ ಈ ಚಿತ್ರ ನೋಡುಗರನ್ನ ಸೆಳೆಯುತ್ತಿದೆ. ಅಲ್ಲದೆ ಕನ್ನಡ ಮನಸ್ಸುಗಳು ತಂಡದ ಅಭಿಯಾನಕ್ಕೆ ಚಿತ್ರನಟಿ ನೀತು ಸಾಥ್ ನೀಡುತ್ತಿದ್ದಾರೆ. ಕುಂದಾಪುರ ತಾಲೂಕಿನ ಕರ್ಕುಂಜೆ ಕೂಡಿಗೆ ಶಾಲೆಗೂ ಆಗಮಿಸಿದ ನಟಿ ನೀತು ಸ್ವತಃ ಪೇಂಟಿಂಗ್ ಬ್ರಷ್ ಹಿಡಿದು ಶಾಲೆಗೆ ಬಣ್ಣ ಬಳಿದಿದ್ದಾರೆ. ಕನ್ನಡ ಮನಸ್ಸುಗಳು ತಂಡದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಒಂದು ಕಿರಿಯ ಪ್ರಾಥಮಿಕ ಶಾಲೆನ ಪೇಂಟ್ ಮಾಡ್ತಾ ಇದ್ದೀವಿ. ಸೊ ಆಲ್ರೆಡಿ ನಾನು ಬರೋಷ್ಟರಲ್ಲಿ ಅಬೌಟ್ 70% ಕೆಲಸ ಆಗಿದೆ. ಬೆಳಿಗ್ಗೆನೇ ಬಂದ್ಬಿಟ್ಟು ಅಬೌಟ್ 50 ಜನ ವಾಲಂಟಿಯರ್ಸ್ ಬಂದ್ಬಿಟ್ಟು ಕೆಲಸ ಶುರು ಮಾಡಿದ್ದಾರೆ. ಇದು ನನ್ನ ಪ್ರಕಾರ ಇದು ತುಂಬಾ ಒಂದು ಮನಮುಟ್ಟುವಂಥ ಕೆಲಸ. ಯಾಕಂದರೆ ಯಾವುದೇ ಬೆನಿಫಿಟ್ ಇಲ್ಲದೆ ಅಥವಾ ಒಂದು ಯಾವುದೇ ಸ್ವಾರ್ಥ ಇಲ್ಲದೆ ಮಾಡ್ತಾ ಇರೋವಂಥ ಕೆಲಸ, ಇನ್ಫ್ಯಾಕ್ಟ್ ಪ್ರೀತಿಯಿಂದ ಮಾಡ್ತಾ ಇರೋವಂಥ ಕೆಲಸ. ನಮ್ಮ ಭಾಷೆ ಉಳಿಬೇಕು, ಉಳಿಸ್ಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಮಾಡ್ತಾ ಇರೋ ಕನ್ನಡ ಮನಸ್ಸುಗಳು ತಂಡ ಜೊತೆ ನಾನು ಕೂಡ ಒಂದು ವಾಲಂಟಿಯರ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ಬೆಳಿಗ್ಗೆ ಶುರು ಮಾಡಿದ ಕೆಲಸ ಇವಾಗ ಮಧ್ಯಾಹ್ನಕ್ಕಷ್ಟರಲ್ಲಿ ಆಲ್ಮೋಸ್ಟ್ ತುಂಬ ಆಗಿಬಿಟ್ಟಿದೆ. ಆ್ಯಂಡ್ ಎಷ್ಟೋ ಜನ ನಾವು ಇದ್ರ ಬಗ್ಗೆ ಹೇಳಿದಾಗ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ ಅಂದಾಗ ತುಂಬ ಜನ ಆ್ಯಕ್ಚುಲಿ ನಮಗೆ ಸ್ಪಾನ್ಸರ್ಸ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಇಷ್ಟು ಒಳ್ಳೆ ಕೆಲಸಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಹವಾನಿಯಂತ್ರಿತ ಕಚೇರಿಗಳಲ್ಲಿ ಕೂತು ಕೆಲಸ ಮಾಡಿ ಕೈ ತುಂಬುವಷ್ಟು ಸಂಬಳ ಎಣಿಸುವ ಕನ್ನಡ ಮನಸ್ಸುಗಳ ತಂಡದ ಸದಸ್ಯರು ಹುದ್ದೆ, ಸಂಬಳ ಎನ್ನುವ ಯಾವುದೇ ತಾರತಮ್ಯವಿಲ್ಲದೆ ಶಾಲೆಯಲ್ಲೇ ಊಟ, ಅಲ್ಲೇ ವಿಶ್ರಾಂತಿ ಪಡೆಯುತ್ತಾರೆ. ಹಳೆ ವಿದ್ಯಾರ್ಥಿಗಳು ಎಸ್ಟಿಎಂಸಿಯವರು ಊಟದ ವ್ಯವಸ್ಥೆಯನ್ನ ಮಾಡುತ್ತಿದ್ದಾರೆ. ವಾರಾಂತ್ಯದ ಶನಿವಾರ, ಭಾನುವಾರ 2 ದಿನಗಳಿರುವುದರಿಂದ ಹಗಲು ರಾತ್ರಿ ಎನ್ನದೆ ನಿದ್ದೆ ಬಿಟ್ಟು ಬಣ್ಣ ಬಳಿಯುವುದರಲ್ಲಿ ನಿರತವಾಗುವ ಈ ತಂಡ ಬೆಳಿಗ್ಗೆ ನಸುಕಿನ ಜಾವ 4 ಗಂಟೆಯ ತನಕವೂ ಬಿಡುವಿರದೆ ಸೇವೆ ಸಲ್ಲಿಸುತ್ತಿದೆ. ಕನ್ನಡ ಮನಸ್ಸುಗಳ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನ ಇನ್ನಷ್ಟು ಮಂದಿಗೆ ಪ್ರೇರಣೆಯಾಗಲಿ ಎನ್ನುವುದು ವಿ4 ನ್ಯೂಸ್ ವಾಹಿನಿಯ ಆಶಯ. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ. ತೆಗೆದ್ಬಿಡು, ಓಪನ್ ಮಾಡು. ಎಲ್ಲಿಗೆ ಹೋಗ್ತಾ ಇದೀವೋ? ಸರ್ಪ್ರೈಸ್ ಅಪ್ಪ. ಎಲ್ಲಿಗೆ? ನೀನ್ ಯಾವಾಗ್ಲೂ ಹೀಗೆ ಒಂದಲ್ಲ ಒಂದ್ ಸರ್ಪ್ರೈಸ್ ಕೊಡ್ತಾನೆ ಇರ್ತೀಯ. ಇಷ್ಟ ಆಯ್ತಾ? ಎಷ್ಟು ಚೆನ್ನಾಗಿದೆ ಕಣೋ ಜಾಗ. ಯಾರಿಗ್ ತಾನೇ ಇಷ್ಟ ಆಗಲ್ಲ ಹೇಳು. ಇಳಿರಿ. ಇಲ್ಲಿ ಯಾಕೋ ನಿಲ್ಲಿಸ್ದೆ? ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಇಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ.